ಹಲೋ. ಹಲೋ. ನಮಸ್ತೆ. ಹಾಯ್ ನಮಸ್ಕಾರ. ಇದು ಸ್ಟಾರ್ ಸುವರ್ಣ ಟಿವಿ ಅಂಗಡಿಯಾ? ಅಲ್ಲ ಅಲ್ಲ, ಇದು ಸ್ಟಾರ್ ಸುವರ್ಣ ಚಾನಲ್. ತಾವ್ ಯಾರು ಹೇಳಿ? ನಾನು ಮನು ಅಂದಡಿ ಅಂತ ಹೇಳಿ ಸರ್. ಹಾ, ಮತ್ತೆಂತಲ್ಲ ನಿಮ್ಮ ಚಾನಲ್ಗೆಲ್ಲ ಇದು ಮಹಾಭಾರತ ಎಲ್ಲ ಕೊಡ್ತಾ ಇದ್ರಿ ಅಲ್ಲ? ಹೌದು. ಸಾಪಿತ್ ಸರ್, ಕಾಣ್ತಾ ಇದ್ದಿ ನಾನು. ನೀವು ನೋಡ್ತಾ ಇದ್ದೀರಲ್ಲ? ಹೌದು ಹೌದು ಹೌದು, ಲಾಯ್ಕಿತ್ ಸರ್. ಈಗ ನಾ ವಾರದಂಗೆ 7 ದಿವಸ ಐತಿವರೆಗೂ ಕೊಡ್ತೀರಿ ಅಮ್ಮ, ಹೌದಾ? ಹೌದು ಹೌದು, ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಹಾ. ವಾರದ 7 ದಿನವೂ ಕೊಡ್ತಾ ಇದ್ದೇವೆ. ಈಗ ನಾಳೆಗೆ ಆದಿತ್ಯವರು ಇತ್ತ ಸರ್? ಹೌದು, ನಾಳೆ ಬರ್ತದೆ. ನಾಳೆ ಎಂತ ಕಥೆಯೋ? ನಾಳೆ ದ್ರೌಪದಿ ಸ್ವಯಂವರ ಇದೆ, ನೋಡಿ ಚೆನ್ನಾಗಿರ್ತದೆ. ನಾಳೆ ದ್ರೌಪದಿ ಮದಿ ಅತ್ತ ನಾಳೆಗೆ? ಹೌದು ಹೌದು ಹೌದು. ಸರ್ ನಾಳೆ ಒಂದ್ ದಿವಸ ಬೇಡ, ಮುಂದೆ ಹಾಕ್ಲಕ್ಕ? ಯಾಕೆ? ಎಂತಕಂದ್ರೆ ನಾಳೆ ಗ್ರಹಣ, ಅಮಾಸಿ, ಆದ್ರಿ ಮಳಿ ಹಿಡುದು. ಮತ್ ನಿಮ್ ಬೇರೆ ಚಾನೆಲ್ಗೆಲ್ಲ ಹೇಳ್ತಿದ್ದೀರಪ್ಪ ಗ್ರಹಣ ದಿವಸ ಅಂತ ಕಾರ್ಯಕ್ರಮ ಮಾಡೋಕಾಗಂದೇಳಿ. ನಮ್ಮನಿಗೆ ಅಬ್ಬಿ ಹೇಳ್ತಿದ್ದಾಳ ಗ್ರಹಣ ದಿವಸ ಮದಿ ಬೇಡ ಬೇಡ, ಅಲ್ಲಿ ಕೇಳ ಮರ ಒಂದ್ ದಿವಸ ಮುಂದೆ ಹಾಕ್ತಾರೆ ಕೇಳ ಅಂದಾಳ. ಅದಕ್ಕೆ ಫೋನ್ ಮಾಡದ್ದೆ. ಇಲ್ಲ ಹಾಗೇನಿಲ್ಲ, ಅದು ಪ್ರೀ ರೆಕಾರ್ಡೆಡ್ ವಿಡಿಯೋ ಇರುತ್ತೆ. ಹಾ. ಅದಕ್ಕೆ ಗ್ರಹಣದಲ್ಲಿ ಏನಿರುವುದಿಲ್ಲ, ನೋಡಿ ಚೆನ್ನಾಗಿರ್ತದೆ. ಅಲ್ಲ ಹಂಗಲ್ಲ ಸರ್, ಇಲ್ಕಣಿ ಇದೆ ಮತ್ತೆಂತಲ್ಲ, ನಮ್ಮನಿಗೆ ನಟ್ಟಿಯೇ ಮುಂದೆ ಹಾಕಿತ್ತ ಒಂದ್ ಹೆಣ್ಣು ಹೆಂಗ್ಸಿ ಯಾರು ಮನೆಗೆ ಹೋಗಿ ಬಾಳುದಲ್ಲ ಚೂರು ನನ್ ಕೈಗೆ ಎಂತ ಮಾಡೋಕತ್ತಿಲ್ಲ. ಅಲ್ಲ ಅಲ್ಲ, ನಂದು ಹೊತ್ತ ಇಲ್ಲ. ಈಗ ನಾಳೆ ಸಾಯಂಕಾಲದವರೆಗೂ ನಿಮ್ಗೆ ಹೊತ್ತಿತ್ತು ಮರ್ರೆ. ಚೂರು ಮುಂದೆ ಹಾಕುದಾರ ಮುಂದೆ ಹಾಕಿ ಮದಿ ಅಲ್ಲ. ಮತ್ತೆ ಈಗ ಆದ್ರಿ ಮಳಿ ಹಿಡಿದ್ರಂತ ದಿಬ್ಬಣ ಎಲ್ಲ ಹಾಪ್ಕತ್ತಂದ ಹೇಳಿ, ಮತ್ತೆ ಗ್ರಹಣ ಅಲ್ಲ. ಇಲ್ಲ ಹಾಗೇನಿಲ್ಲ, ನೋಡಿ ಚೆನ್ನಾಗಿರ್ತದೆ. ಅಯ್ಯೋ, ನಂದು ಹೊತ್ತ ಇಲ್ಲ. ಕಾಣಿ ಯಾರು ಕಾಣಿ ಇಲ್ದಿರ್ಬೇಡ. ನಾನೇನು ಎಂತ ಮಾಡೋಕತ್ತಿಲ್ಲ ಮರ್ರೆ ನಾವ್ ಕೈಗೆ. ಕಾಣಿ ಇಲ್ದಿರ್ಬೇಡ. ಇಲ್ಲ ಅಂಬ್ರ ಅವ್ರು ಏನ್ ಹೇಳ್ರಕ್ಕೆ ಅಂತಲ್ಲ, ನಾಳೆ ಮದಿ ಮಾಡ್ಸುದೇ ಅಂತಾರ. ಗ್ರಹಣ ಯಾರು ಮದಿ ಮಾಡ್ತಾರ ಮರ್ತಿ ಅಂತ ಕಟ್ಟಿ ಕೇಂತಲ್ಲ ಏನ್ ಮಾಡ್ರಕ್ಕೆ ಅಂತಲ್ಲ. ನಾಳೆ ಮಾಡ್ಸುದೇ ದ್ರೌಪದಿ ಮದಿ ಅಂತಪ್ಪ ಗ್ರಹಣ ಏನ್